ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈಗ ನಮ್ಮ ಪರಿಚಯ. ನನ್ನ ಹೆಸರು ಮೊಹಮ್ಮದ್ ರಫೀಕ್ ಅಂತ, ಅಮ್ಲಮೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು. ನಮ್ಮ ಎಡಭಾಗದಲ್ಲಿ ಕುಂಡೂರು ಕೇಂದ್ರ ಜುಮ್ಮಾ ಮಸೀದಿ ಕುಂಡೂರು ಇದರ ಅಧ್ಯಕ್ಷರಾದಂತಹ ಅಬೂಬಕರ್ ಸಿದ್ದಿಕ್ ಸ್ವಾಗತ್ರವರು. ಇನ್ನೊಂದು ಎಡಭಾಗದಲ್ಲಿ ಅಬೂಬಕರ್ ಬೀಡಿ, ಉಪಾಧ್ಯಕ್ಷರು ಕೇಂದ್ರ ಜುಮ್ಮಾ ಮಸೀದಿ ಆಡಳಿತ ಸಮಿತಿ. ನಮ್ಮ ಬಲಭಾಗದಲ್ಲಿರುವಂಥದ್ದು ಉನ್ಯಾಕ ಇಬ್ರಾಹಿಂ ಭಂಡಾರಿಪಾದೆ, ಕೋಶಾಧಿಕಾರಿಗಳು. ಇದೇ ತಾರೀಕು 19/12/2018 ಬುಧವಾರ ರಾತ್ರಿ 8 ಗಂಟೆಗೆ ಅಂತಾರಾಷ್ಟ್ರೀಯ ವಾಗ್ಮಿ ಸಿಮ್ಸಾರುಲ್ ಹಕ್ ಉದವಿರವರು ಕುರ್ಆನ್ ಕರೆಯುತ್ತಿದೆ ಒಲಿತಿನೆಡೆಗೆ ಎಂಬ ವಿಷಯದ ಬಗ್ಗೆ ಮತ ಪ್ರಭಾಷಣವನ್ನು ನಡೆಸಿರುತ್ತಾರೆ. ಈ ಕಾರ್ಯಕ್ರಮದ ಪ್ರಯುಕ್ತ ಅವತ್ತಿನ ಕಾರ್ಯಕ್ರಮದ ದುವಾವನ್ನು ಅಸಯ್ಯದ್ KS ಮೊಹಮ್ಮದ್ ಶಮೀಮ್ ತಂಗಲ್ ಕುಂಬೋಲ್ರವರು ದುವಾವನ್ನು ನೆರವೇರಿಸಲಿರುತ್ತಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂಗಳೂರು ಕಾಜಿಯವರಾದಂತಹ ಶೇಖುನಾ ತೋಕ ಅಹಮದ್ ಮುಸ್ಲಿಯಾರ್ ಅವರು ಉದ್ಘಾಟನೆ ಮಾಡಲಿರುತ್ತಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಜುಮ್ಮಾ ಮಸೀದಿ ಆಡಳಿತ ಸಮಿತಿ ಅಧ್ಯಕ್ಷರಾದಂತಹ ಅಬೂಬಕರ್ ಸಿದ್ದಿಕ್ ಸ್ವಾಗತ್ರವರು ನೆರವೇರಿಸಲಿರುತ್ತಾರೆ. ನಮ್ಮ ಈ ಸಂಸ್ಥೆಯ 40ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಬಿಡುಗಡೆಗೊಳಿಸುವಂತಹ ಸ್ಮರಣ ಸಂಚಿಕೆ ಬಿಡುಗಡೆಯನ್ನು ನಮ್ಮ ಕ್ಷೇತ್ರದ ಶಾಸಕರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿಯು, ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಅವರು ಬಿಡುಗಡೆಗೊಳಿಸಲಿರುತ್ತಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯ ವ್ಯಕ್ತಿಗಳು ಸಹ ಭಾಗವಹಿಸಲಿರುತ್ತಾರೆ, ಭಾಷಣ ಮಾಡಲಿರುತ್ತಾರೆ. ಅವರು ಅಬುದಾಬಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಉಪನ್ಯಾಸಕರಾಗಿರುತ್ತಾರೆ. ಅವರು ಕೇರಳದವರಾಗಿರುತ್ತಾರೆ. ಅವರು ಬಹುಶಃ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಹಳ ವರ್ಷದ ನಂತರ ಮತ ಪ್ರಭಾಷಣವನ್ನು ಮಾಡಲಿಕ್ಕೆ ಬರುತ್ತಾರೆ.